ಮತಾಂತರ ನಿಷೇಧ ಕಾಯ್ದೆ ಜಾರಿ ಹಿಂದೆ ಜನರನ್ನ ಹಾದಿ ತಪ್ಪಿಸುವ ಹುನ್ನಾರ ನಡೆಯುತ್ತಿದೆ. 2 ವರ್ಷದಲ್ಲಿ ಬಡವರಿಗೆ ರೇಷನ್ ಕಾರ್ಡ್ ನೀಡದೆ, ಸ್ಕಾಲರ್ಶಿಪ್ ಕೊಡದೆ, ಮನೆ ಕೊಡದೆ, ಕೋವಿಡ್ನಿಂದ ಸಾವನ್ನಪ್ಪಿದವರಿಗೆ ಪರಿಹಾರವನ್ನು ಕೂಡ ನೀಡದೆ ಬಿಜೆಪಿ ಸರ್ಕಾರ ಬೇಜವಾಬ್ದಾರಿ ನಡೆ ತೋರಿದೆ ಎಂದು ಶಾಸಕ ಯುಟಿ ಖಾದರ್ ಮತಾಂತರ ನಿಷೇಧ ಕಾಯ್ದೆ ಜಾರಿಯಾಗುವ ಕುರಿತು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶವನ್ನೇ ತಲ್ಲಣಗೊಳಿಸಿದ ಬಿಟ್ಕಾಯಿನ್ ಹಗರಣಕ್ಕಿಂತಲೂ ಬಿಜೆಪಿ ಸರ್ಕಾರಕ್ಕೆ ಮತಾಂತರ ನಿಷೇಧ ಕಾನೂನು ಜಾರಿಗೊಳಿಸುವುದು ಮುಖ್ಯವೇ? ಸರ್ಕಾರದ ವೈಫಲ್ಯತೆಗಳನ್ನು ಮುಚ್ಚಿ ಹಾಕಲು ಹಾಗೂ ಜನರ ದಿಕ್ಕು ತಪ್ಪಿಸಲು ಬಿಜೆಪಿ ಸರ್ಕಾರ ಈ ರೀತಿಯ ಕಾನೂನುಗಳನ್ನು ಜಾರಿಗೆ ತರುತ್ತಿದೆ. ಇದು ಪೊಲಿಟಿಕಲ್ ಗಿಮಿಕ್ ಎಂದು ನಗೆಯಾಡಿದರು. ಇನ್ನು ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಅಗಲಿದ ಸಂದರ್ಭ ಇಡೀ ದೇಶವೇ ಶೋಕ ಸಾಗರದಲ್ಲಿ ಮುಳುಗಿತ್ತು. ಹೀಗಿರುವಾಗ ಕೆಲವು ವಿಕೃತ ಮನಸ್ಸಿನ ವ್ಯಕ್ತಿಗಳು ಸಾಮಾಜಿಕ ಜಾಲತಾಣದಲ್ಲಿ ಬಿಪಿನ್ ಕುರಿತು ಪೋಸ್ಟ್ ಹಾಕಿ ವಿಕೃತಿಯನ್ನ ಮೆರೆಯುತ್ತಿದ್ದಾರೆ. ಇವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಕೂಡ ಅವರು ಆಗ್ರಹಿಸಿದರು. ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಮಂತ್ರಿಗಳು ರಾಜ್ಯಪಾಲರಿಗೆ ಲೆಟರ್ ಬರೀತಾರೆ, ನನ್ನದ್ರೆ ಮುಖ್ಯಮಂತ್ರಿಗಳು ಹಸ್ತಕ್ಷೇಪ ಮಾಡ್ತಾರೆ. ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಸೇರಿ ಕೇಂದ್ರಕ್ಕೆ ಬರೀತಾರೆ, ನಮಗೆ 40%ಗಿಂತಲೂ ಮಾಡಿಕೊಂಡಿವರು ಕಿರುಕುಳ ಮಾಡ್ತಿದ್ದಾರೆ ಅಂತೇಳಿ. ಇಡೀ ದೇಶದ ಆರ್ಥಿಕ ಪರಿಸ್ಥಿತಿ ತಲ್ಲಣಗೊಳಿಸಂತಹ ಬಿಟ್ ಕಾಯಿನ್ ವಿವಾದ, ಅಮೇರಿಕದ ಸರ್ಕಾರ ಕೂಡ ಭಾರತ ದೇಶಕ್ಕೆ ದೊಡ್ಡ ಗಂಡ ಅಂತ ಇವತ್ತು ಆರ್ಥಿಕವಾದ ಇವತ್ತು ಬಿಟ್ ಕಾಯಿನ್ ಅತ್ಯಂತ ದೊಡ್ಡ ಹಗರಣ. 2G 3G ಏನು ಸಬ್ಜೆಕ್ಟ್ ಅಲ್ಲ, ಅದಕ್ಕಿಂತ ದೊಡ್ಡ ಹಗರಣ ಇವತ್ತು ದೇಶಕ್ಕೆ ಲಾಸ್ ಆಗಿದೆ ಅಂತೇಳಿ ಬಿಟ್ ಕಾಯಿನ್ ಬಗ್ಗೆ ಇವತ್ತು ಅಲ್ಲಿ ಮಾಹಿತಿ ಬಂದರೂ ಕೂಡ ಸ್ಟಾರ್ಟ್ ಮಾಡಿ ಅದರ ಬಗ್ಗೆ ಮಾತಾಡೋದಿಲ್ಲ. ಈ ಕನ್ವರ್ಷನ್ ಬಿಲ್ಗಿಂತಲೂ ಬಿಟ್ ಕಾಯಿನ್ ಈ ದೇಶಕ್ಕೆ ಮಾಡಿದ ಹಾನಿಗಿಂತಲೂ ಇದು ಇಂಪಾರ್ಟೆಂಟಾ? ಅದಕ್ಕೆ ಬೇರೆ ಟೈಮ್ ಇಲ್ವಾ? ಸರ್ಕಾರದ ವೈಫಲ್ಯತೆ ಮತ್ತು ಇವರ ಭ್ರಷ್ಟಾಚಾರ ಮತ್ತು ಜನರಿಗೆ ಮೋಸ ಮಾಡೋದನ್ನು ಇವತ್ತು ಜನ ಅದರ ಬಗ್ಗೆ ಚರ್ಚೆ ಮಾಡಬಾರ್ದು. ಮತ್ತು ಬಿಪಿನ್ ರಾವತ್ ಅವರು ಬಂತ ಸೇನೆ ಮುಖ್ಯ ತೀರಿ ಹೋಗಿದೆ ಅಂತ ಜನ ಮಧ್ಯೆ ಚರ್ಚೆ ಆಗಬಾರ್ದು. ಇದನ್ನೆಲ್ಲ ಕೂಡ ಅಟೆನ್ಷನ್ ಡೈವರ್ಷನ್ ಮಾಡಲಿಕ್ಕೆ ಇವರು ತನ್ನಂಥ ಪೊಲಿಟಿಕಲ್ ಎಜೆಂಡಾ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇಟ್ಸ್ ಅ ಪೊಲಿಟಿಕಲ್ ಗಿಮಿಕ್. ಅದಕ್ಕಾಗಿ ಬಹುಶಃ ನಾವು ಹೇಳುವಂಥದ್ದು, ಈ ಒಂದು ಸಂದರ್ಭದಲ್ಲಿ ಕೆಲವು ವಿಕೃತ ಮನಸ್ಸಿನವರು ಸಾಮಾಜಿಕ ಜಾಲತಾಣದಲ್ಲಿ ಸಾವಿನಲ್ಲಿ ಕೂಡ ಸಂಭವಿಸುವಂತಹ ಮನೋಭಾವವನ್ನು ವ್ಯಕ್ತಪಡಿಸುವನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಈ ಹಿಂದೆ ಬಹಳಷ್ಟು ಜನ ಕೆಲವರು ಹಿರಿಯರು, ಬಹುಶಃ ಸಾಹಿತ್ಯದ ಅನಂತಮೂರ್ತಿ ಅವರು ಇನ್ನಿತರು ತೀರಿ ಹೋದಾಗಲೂ ಕೂಡ ನಾವು ವಿಚಾರ ನೋಡಿದ್ದೇವೆ. ಆದರೆ ಭಾರತ ದೇಶದ ಸೇನೆಯ ಮುಖ್ಯಸ್ಥರು ಅವರು ಆರ್ಮಿ, ಡಿಫೆನ್ಸ್ ಮತ್ತು ಏರ್ಫೋರ್ಸ್ನ ಮುಖ್ಯಸ್ಥರು, ಈ 3 ವಿಭಾಗದ ಮುಖ್ಯಸ್ಥರು ಇವತ್ತು ಅಗಲಿದ ಸಂದರ್ಭದಲ್ಲಿ ಇಡೀ ದೇಶವೇ ಇದರ ಬಗ್ಗೆ ಶೋಕ ವ್ಯಕ್ತ ಸಂದರ್ಭದಲ್ಲಿ ಕೆಲವರು ಇದರ ಮಧ್ಯದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಮೆಸೇಜನ್ನು ಹಾಕಿಸಿ ಗೊಂದಲ ಸೃಷ್ಟಿಸುವವರನ್ನು ಸರ್ಕಾರ ತಕ್ಷಣವೇ ಪತ್ತೆ ಹಚ್ಚಬೇಕು, ಕಠಿಣವಾದ ಕ್ರಮ ಕೈಗೊಳ್ಳಬೇಕು. ಈ ವಿಕ್ರಮ ಮನಸ್ಸಿನವರ ಮುಖವಾಡವನ್ನು ಬರೀ ನಮ್ಮ ರಾಜ್ಯ ಅಲ್ಲ, ಇಡೀ ದೇಶಕ್ಕೆ ಅವರನ್ನು ತೋರಿಸುವಂಥ ಕೆಲಸ ಬಿಜೆಪಿ ಸರ್ಕಾರದ ಮಾಧ್ಯಮದ ಮುಖಾಂತರ ಮಾಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕಾನೂನು ಅವಕಾಶ ಇದ್ದರೆ ನಿಜವಾಗಿ ಗಡಿಪಾರು ಯಾರನ್ನು ಮಾಡಬೇಕಂತ ಹೇಳಿದರೆ ಮತ್ತು ನಿಜವಾದ ದೇಶಗಳು ಯಾರಂತ ಹೇಳಿದರೆ ಈ ರೀತಿಯ ಸೇನೆ ಮುಖ್ಯಸ್ಥರು ಇವತ್ತು ಅವರ ಸಾವಿನಲ್ಲೂ ಸಂಭವಿಸುವಂಥ ಸಮಾಜ ತಾಣದಲ್ಲಿ ಮೆಸೇಜ್ ಆಗ್ತಾರಲ್ಲ, ಅವರು ನಿಜವಾದ ದೇಶದ್ರೋಹಿಗಳು ಮತ್ತು ದೇಶಕ್ಕೆ ಮಾರಕ ಅಂಥವ್ರು ಗಡಿಪಾರು ಮಾಡುವಂಥ ಕೆಲಸ ಆಗಬೇಕು.